ದೇಶದ ಆರ್ಥಿಕತೆಯ ಜೀವಾಳ ಹಾಗೂ ಜನತೆಯ ಜೀವನಾಡಿ ರೈಲ್ವೆ ವಲಯದ ಖಾಸಗೀಕರಣ ಖಂಡಿಸಿ ರೈತ ಕಾರ್ಮಿಕರ ನೇತೃತ್ವದಲ್ಲಿ ಶುಕ್ರವಾರ ದೇಶದಾದ್ಯಂತ ಎಲ್ಲ ರೈಲ್ವೆ ನಿಲ್ದಾಣಗಳೆದುರು ಪ್ರತಿಭಟನೆ ನಡೆದಿದ್ದು ಮಂಗಳೂರಿನಲ್ಲಿ ಪ್ರತಿಭಟನೆ ಆಯೋಜಿಸಲಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ರೈತ ಕಾರ್ಮಿಕರ ಹಾಗೂ ಜನಪರ ಸಂಘಟನೆಗಳ ಜಂಟಿ ನೇತೃತ್ವದಲ್ಲಿ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದ ಎದುರು ಪ್ರತಿಭಟನಾ ಪ್ರದರ್ಶನ. ನೂರಾರು ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ಕಾರ್ಪೊರೇಟ್ ಪರ ನೀತಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿದರು. ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ವಿವಿಧ ಸಂಘಟನೆಗಳ ಮುಖಂಡರು ಮಾತನಾಡಿದರು. ಕೇಂದ್ರದ ನರೇಂದ್ರ ಮೋದಿ ಸರ್ಕಾರವು ನವ ಉದಾರೀಕರಣ ನೀತಿಗಳನ್ನು ಅತ್ಯಂತ ವೇಗವಾಗಿ ಜಾರಿಗೊಳಿಸುತ್ತಿರುವ ಪರಿಣಾಮವಾಗಿ ದೇಶದ ಸಂಪತ್ತನ್ನು ಸಂಪೂರ್ಣವಾಗಿ ಕಾರ್ಪೊರೇಟ್ಗಳ ಕೈಗೊಪ್ಪಿಸುವ ತವಕದಲ್ಲಿದೆ. ರೈಲ್ವೆ ಖಾಸಗೀಕರಣದಿಂದ ರೈಲ್ವೆಯಲ್ಲಿ ದುಡಿಯುವ ಲಕ್ಷಾಂತರ ಸಂಖ್ಯೆಯ ಕಾರ್ಮಿಕರು ಮಾತ್ರವಲ್ಲದೆ ಜನಸಾಮಾನ್ಯರ ಬದುಕು ಕೂಡ ಅಪಾಯದ ಅಂಚಿನತ್ತ ಸಾಗಲಿದೆ ಹಾಗೂ ರೈಲ್ವೆ ತಯಾರಿಕಾ ಕಾರ್ಖಾನೆಗಳನ್ನು ನವರತ್ನಗಳಂತಿರುವ ರೈಲ್ವೆ ಉತ್ಪಾದನಾ ಘಟಕಗಳನ್ನು ನಾಶ ಮಾಡುತ್ತಿದೆ. ರೈಲ್ವೆ ಪ್ರಯಾಣ ದರಗಳು ವಿಪರೀತವಾಗಿ ಹೆಚ್ಚಲಿದ್ದು ರೈಲ್ವೆ ಭೂಮಿಗಳು ಕೂಡ ಕಾರ್ಪೊರೇಟ್ ಕಂಪನಿಗಳ ಪಾಲಾಗಲಿದೆ. ಒಟ್ಟಿನಲ್ಲಿ ರೈಲ್ವೆ ಖಾಸಗೀಕರಣದ ಮೂಲಕ ದೇಶವನ್ನೇ ಮಾರಲು ಹೊರಟ ನರೇಂದ್ರ ಮೋದಿ ಸರ್ಕಾರವನ್ನು ಕಿತ್ತೊಗೆಯದೆ ದೇಶಕ್ಕೆ ಭವಿಷ್ಯವಿಲ್ಲ. ರೈಲ್ವೆ ವಲಯವನ್ನು ವಿಭಜಿಸಿ ಖಾಸಗೀಕರಣಗೊಳಿಸುತ್ತಿರುವ ಆಡಳಿತ ವರ್ಗದ ಪ್ರಮುಖ ನೀತಿ ದೇಶದ ವಿನಾಶಕಾರಿಯಾಗಿದೆ. ಇದು ರೈಲ್ವೆ ಕ್ಷೇತ್ರದ ಸರ್ವನಾಶವಲ್ಲದೆ ಪ್ರಯಾಣಿಕರ ಹಾಗೂ ಸಿಬ್ಬಂದಿಗಳ ಜೀವಗಳೊಂದಿಗೆ ಚೆಲ್ಲಾಟವಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಭಾರತ ಸರ್ಕಾರ ಬಂದು 9.5 ವರ್ಷ ಆಗ್ತಾ ಬಂತು. ಈ 9.5 ವರ್ಷದಲ್ಲಿ ಈ ದೇಶದ ಸಂಪತ್ತನ್ನು ಲೂಟಿ ಮಾಡ್ತಕ್ಕಂಥ ಹಗಲು ದಾಡಕ್ಕೆ ಮಾಡ್ತಕ್ಕಂಥ ಕೆಲಸವನ್ನು NDA ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ. ಬೇರೆ ಬೇರೆ ಸರ್ಕಾರಿ ಸಂಸ್ಥೆಗಳನ್ನು ಇವತ್ತು ಖಾಸಗೀಕರಣದ ಹೆಸರಲ್ಲಿ ಮಾರಾಟ ಮಾಡಿದರು. ವಿಮಾನ ನಿಲ್ದಾಣಗಳನ್ನು ಮಾರಾಟ ಮಾಡಿದರು, ಬಂದರುಗಳನ್ನು ಮಾರಾಟ ಮಾಡಿದರು. ಇಲ್ಲಿ ಹುಟ್ಟಿರ್ತಕ್ಕಂಥ ಬ್ಯಾಂಕ್ಗಳನ್ನು ಕೂಡ ನಷ್ಟದಲ್ಲಿ ಇರ್ತಕ್ಕಂಥ ಉತ್ತರ ಭಾರತದ ಬ್ಯಾಂಕ್ಗಳ ಜೊತೆ ಸೇರಿಸಿದ್ರು. ಇವತ್ತು ರೈಲ್ವೆಯನ್ನು ಕೂಡ ಖಾಸಗೀಕರಣ ಮಾಡ್ತಕ್ಕಂಥದ್ದು ಮತ್ತು ವಿಮಾನಯಾನವನ್ನು ಕೂಡ ಖಾಸಗೀಕರಣದ ಹೆಸರಲ್ಲಿ ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಕೋಟಿ ರೂಪಾಯಿ ನಮ್ಮ ಹತ್ರ ರಿಸರ್ವ್ ಫಂಡ್ ಇತ್ತು, ಯುದ್ಧ ಅಥವಾ ಬರ ಅಥವಾ ದೇಶಕ್ಕೆ ತೊಂದರೆ ಆದಾಗ ಜನಸಾಮಾನ್ಯರ ಬದುಕನ್ನು ರಕ್ಷಣೆ ಮಾಡಲಿಕ್ಕೆ. ಆ ಫಂಡ್ ಅನ್ನು ಕೂಡ ಇವತ್ತು ತೆಗೆದಿದ್ದಾರೆ. ಅಲ್ಲದೆ RBIಯಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಚಿನ್ನ ಇತ್ತು, ಅದನ್ನು ಕೂಡ ಮಾರಾಟ ಮಾಡಿದ್ದಾರೆ. ಇವರು ಆಡಳಿತಕ್ಕೆ ಬರುವಾಗ ಪ್ರತಿಯೊಬ್ಬ ಪ್ರಜೆಯ ಮೇಲೆ 33,000 ರೂಪಾಯಿ ಸಾಲ ಇತ್ತು. ಇವತ್ತು ಇವರು 1 ಲಕ್ಷ ಕೋಟಿ ರೂಪಾಯಿ ಹೊಸದಾಗಿ ಸಾಲ ಮಾಡಿ ಇವತ್ತು ಹುಟ್ಟಿದ ಮಗುವು ಕೂಡ 1,36,000 ರೂಪಾಯಿ ಸಾಲವನ್ನು ಮಾಡಿಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇನ್ನೂ ಈ ದೇಶವನ್ನು ಉಳಿಸಬೇಕು ಅಂತಾದ್ರೆ ನರೇಂದ್ರ ಮೋದಿ ನೇತೃತ್ವದ ಈ ಸರ್ಕಾರವನ್ನು ಒದ್ದೋಡಿಸಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಮತ್ತು ಇಡೀ ರೈಲ್ವೆ ವ್ಯವಸ್ಥೆಯನ್ನ ಇವತ್ತು ನಾವು ಜತನ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಖಾಸಗೀಕರಣ ಮಾಡಬಾರದು ಅಂತ ಇವತ್ತು ನಾವು ಪ್ರತಿಭಟನೆಯನ್ನ ರಾಜ್ಯಾದ್ಯಂತ ಎಲ್ಲ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಇಂಥ ಒಂದು ಬಾರಿ ದೊಡ್ಡ ರೀತಿಯಾದಂಥ ಇಲಾಖೆಯನ್ನೇ ಇವತ್ತು ಮಾರಾಟ ಮಾಡಿ ಪರಿಸ್ಥಿತಿ ಏನಾಗ್ಬೋದು, ವಿಪರೀತವಾದಂಥ ದರ ಹೆಚ್ಚಾಗುತ್ತೆ, ವಿಪರೀತ ರೀತಿಯಲ್ಲಿ ಅದು ಜಾಸ್ತಿ ಆಗುತ್ತೆ. ಜನಸಾಮಾನ್ಯರು ಹೊಟ್ಟೆಪಾಡಿಗಾಗಿ ದುಡಿಮೆಗಾಗಿ ಒಂದೂರಿಂದ ಮತ್ತೊಂದೂರಿಗೆ ಹೋಗಲಿಕ್ಕೆ ಉಪಯೋಗ ಆಗ್ತಕ್ಕಂಥದ್ದು ರೈಲ್ವೆ. ಆ ರೈಲ್ವೆಯಲ್ಲಿ ಹೋಗಲಾರದಂತಹ ಪರಿಸ್ಥಿತಿಯನ್ನು ಇವರು ನಿರ್ಮಾಣ ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿನ ಭೂಮಿ ರೈಲ್ವೆಯಲ್ಲಿ ಇರುವಷ್ಟು ಭೂಮಿ ಬೇರೆ ಯಾರಲ್ಲೂ ಇಲ್ಲ. ಅಂತ ಭೂಮಿ ಏನಾಗ್ತದೆ, ಒಂದು ರೈಲ್ವೆ ನಿಲ್ದಾಣವನ್ನೇ ಇವತ್ತು ಕೊಟ್ಬಿಟ್ರೆ ಇಲ್ಲಿರ್ತಕ್ಕಂಥ ಜಾಗದಲ್ಲಿ ಅವರು ರೆಸಾರ್ಟ್ ಮಾಡ್ತಾರೆ, ಹೋಟೆಲ್ಗಳ ಮಾಡ್ತಾರೆ. ಆಗ ಇರುವಾಗ ಇಲ್ಲಿ ಆಟೋ ರಿಕ್ಷಾಕ್ಕೆ ಪ್ರವೇಶ ಇಲ್ಲ, ಅದೇ ರೀತಿ ಮ್ಯಾಕ್ಸಿ ಕ್ಯಾಬ್ಗಳಿಗೆ ಪ್ರವೇಶ ಇಲ್ಲ, ಗೂಡಂಗಡಿಗೆ ಪ್ರವೇಶ ಇಲ್ಲ. ಇದರಿಂದಾಗಿ ಸಂಪೂರ್ಣವಾಗಿ ಇವರು ಏನು ಹೇಳ್ತಾ ಇದ್ದಾರೆ, ರೈಲ್ವೆ ನಿಲ್ದಾಣವನ್ನು ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತೀವಂತ, ಅದರ ಫೀಲಿಂಗ್ಸ್ ಅನ್ನು ಕೊಡ್ತೀವಂತ. ಆ ಫೀಲಿಂಗ್ಸ್ ಅನ್ನು ಕೊಟ್ಬಿಟ್ರೆ ಖಂಡಿತವಾಗಿ ಜನಸಾಮಾನ್ಯದ ಹತ್ತಿರ ಸುಳಿಲಿಕ್ಕೆ ಸಾಧ್ಯತೆ ಇಲ್ಲ. ಈ ರೀತಿಯಾಗಿ ಎಲ್ಲವನ್ನು ಈಗಾಗಲೇ 400 ರೈಲ್ವೆ ನಿಲ್ದಾಣವನ್ನ ಮಾರಾಟ ಮಾಡಿ ಆಗಿದೆ. ಆದ್ದರಿಂದ ಇದರ ವಿರುದ್ಧ ಈ ದೇಶದಲ್ಲಿ ಭಾರಿ ದೊಡ್ಡ ರೀತಿಯಾದಂಥ ಒಂದು ಹೋರಾಟ ಇವತ್ತಿನ ದಿನ ದೇಶದಾದ್ಯಂತ ನಡೀತಾ ಇದೆ. ಇದರಲ್ಲಿ ರೈತ ಕಾರ್ಮಿಕ ಸಂಘಟನೆಗಳ ನಾಯಕತ್ವ, ಇದರ ಜೊತೆಗೆ ಎಲ್ಲ ಸಂಘಟನೆಯವರಿದ್ದಾರೆ. ವಿದ್ಯಾರ್ಥಿ ಸಂಘಟನೆ, ಯುವಜನ ಸಂಘಟನೆ, ಮಹಿಳಾ ಸಂಘಟನೆ, ದಲಿತ ಆದಿವಾಸಿ ಸಂಘಟನೆ, ಜನಪರ ಸಂಘಟನೆಗಳು, ಸಾಧಾರಣ ಈ ಜಿಲ್ಲೆಯಲ್ಲಿ 39 ಸಂಘಟನೆಗಳು ಒಟ್ಟಾಗಿ ಈ ಹೋರಾಟದ ನೇತೃತ್ವವನ್ನು ವಹಿಸಿದ್ದೇವೆ.